ತುಂಬಾ ಬೇಸರದಲ್ಲಿ ಹೊರಟಿದ್ದೀವಿ. ಎಲ್ಲಿಗೆ ಅಂತ ಅವ್ರು ಹೇಳ್ತಾರೆ. ನೀವು ಮಾತಾಡು, ಸ್ವಲ್ಪ ಟ್ರಾಫಿಕ್ ಉಂಟು ಇಲ್ಲಿ. ಸ್ವಲ್ಪ ಟ್ರಾಫಿಕ್ ಅಲ್ಲಿ ಇದೀವಿ ಈಗ. ಏನಿಲ್ಲ, ನನ್ನ ಮಗು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಹಾಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಡೆಲಿವರಿ ಆದಲ್ಲಿಗೆ ಹೋಗುದು. ಇಲ್ಲಿ ಮತ್ತೆ ತುಂಬಾ ಕಡೆಗೆ ತುಂಬಾ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಎಲ್ಲ ಈ ಸಂಜೆನೆ ಅಂತ ಹೇಳಿದ್ರು, 5 ಗಂಟೆ ನಂತರ. ಸೊ ಬೇಡ ಅಂತ, ಅದು ರಿಸ್ಕೇ ಬೇಡ ಅಂತ ಮತ್ತೆ ಹೊರಡು. ಇವತ್ತು ಈಗ್ಲೇ ಹೋಗಿ ಬರೋಣ ಅಂತ ಹೊರಟಿದ್ವಿ. ಅವಳು ನೋಡುವ ಬೇಜಾರಾಗ್ತದೆ ಪಾಪ. ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಅವಳು. ಅಂದ್ರೆ ಕಫ ಜಾಸ್ತಿ ಆಗಿ ಮೂಗು ಕಡ್ತಾಕಿ ಆಗ್ತಾ ಉಂಟು ಅವಳಿಗೆ. ನನಗೆ ಕಫ ಇರ್ಲಿಲ್ಲ, ಅದು ಹೇಗೆ ಆಯ್ತು ಏನು ಅಂತ ಗೊತ್ತಿಲ್ಲ. ಈಗ ಮಲಗಿದ್ದಾರೆ. ರಾತ್ರಿ ಇಡೀ ನಿದ್ದೆ ಇಲ್ಲಲ್ಲ, ಈಗ ನಿದ್ದೆ ಮಾಡಿದ್ದಾರೆ. ನನಗೂ ನಿದ್ದೆ ಇಲ್ಲ, ಮುಖ ಎಲ್ಲ ಒಂಥರ ಆಗಿದೆ ಈಗ. ಹಾಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಬ್ಲಾಕ್ ಬೇರೆ ಆಯ್ತು. ಬೆಳಿಗ್ಗೆ ತಿಂಡಿ ಅಮ್ಮ ದೋಸೆ ಮಾಡಿದ್ರು, ತಿಂದು ಹೊರಟ್ವಿ. ಈಗ ದೋಸೆ ನೀವು ಸಹ ತಿಂದ್ರಲ್ಲ, ಇವರು ಕಡಿಮೆ ತಿನ್ನುವುದು. ಟೆನ್ಷನ್ ಅಲ್ಲಿ ಯಾವ್ದು ಗೊತ್ತಾಗ್ಲಿಲ್ಲ. ಇವತ್ತು ತಿಂದ್ರು, ಇಲ್ಲಾದ್ರೆ ದೋಸೆ ತಿನ್ನಲ್ಲ ಅವರು, ಊಟ ಮಾಡೋದು. ಇವತ್ತು ತಿಂದ್ರು. ನಾವು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು, ಈಗ ರಶ್ ಇರ್ತದೆ. ಇನ್ನೊಂದಿನ ಗೊತ್ತಾ, ಮನೇಲೆಲ್ಲ ಹುಷಾರಿದ್ರೆ ಖುಷಿಯಲ್ಲಿದ್ರೆ ಎಲ್ಲ ಕರೆಕ್ಟ್ ಆಗತ್ತೆ. ಅದೌದು. ಇಲ್ಲಾಂದ್ರೆ ಊಟ ತಿಂಡಿ ಏನು ಬೇಡ ಅಂತ ಅನ್ಸುತ್ತೆ. ಏನ್ ಮಾಡೋದು? ಅವಳು ನಿನ್ನೆ ಮಧ್ಯಾಹ್ನ ನಂತರ ಸ್ಟಾರ್ಟ್ ಆಗಿದ್ದು. ವಾಮಿಟ್ ಮಾಡ್ತಾನೆ ಇದ್ವಿ. ಸ್ವಲ್ಪ ಕುಡಿತಾಳೆ, ವಾಮಿಟ್ ಮಾಡ್ತಾಳೆ. ಹಾಗೆ ನಿನ್ನೆನೆ ಕೇಳಿದ್ವಿ ಡಾಕ್ಟರ್ ಯಾರು ಸಿಕ್ಲಿಲ್ಲ ನಮ್ಗೆ. ಸಂಡೇ ಇದೊಂದು ದೊಡ್ಡ ಪ್ರಾಬ್ಲಮ್ ಆಯ್ತಾ. ಎಲ್ಲಿ ಓದಿಸಿಲ್ಲ, ದೊಡ್ಡ ಹಾಸ್ಪಿಟಲ್ ಸಿಗ್ತಾರೆ, ಆದ್ರೆ ಅದು ಬೆಳಿಗ್ಗೆ ಮಾತ್ರ ಮಧ್ಯಾಹ್ನ ಸಿಗೋದಿಲ್ಲ. ಒಂದು ಅಲ್ಲಿ ಹೋದ್ರೆ ಉಂಟಲ್ಲ, ಸುಮ್ನೆ ಅಡ್ಮಿಟ್ ಮಾಡ್ಕೊಂಡು ಡಾಕ್ಟರ್ ಬರೋದು ಇವತ್ತೇ. ಅದಕ್ಕೆ ಬೇಡ ಡೈರೆಕ್ಟ್ ನಾವು ಹೋಗ್ತೀವಿ ಅಷ್ಟೇ. ಈ ಇಷ್ಟೊತ್ತಿಗೆ ಅಲ್ಲಿ ಇರ್ಬೇಕಿತ್ತು, ಸ್ವಲ್ಪ ನಮ್ಮಿಂದಲೇ ಲೇಟ್ ಆಗಿತ್ತು. ನಮ್ಮಿಂದೊಂದು ಲೇಟ್ ಆಯ್ತು. ಇನ್ನೊಂದು ನಮ್ಮ ಗ್ರಾಚಾರಕ್ಕೆ ಮಳೆ ಬೇರೆ ಇವತ್ತು. ನಿನ್ನೆ ಎಲ್ಲ ಮಳೆನೇ ಇರ್ಲಿಲ್ಲ, ಮಳೆ ಬರ್ತಾ ಉಂಟು ನೋಡಿ. ನೋಡ್ಬೇಕು, ಜೋರ್ ಬರದಿದ್ರೆ ಸಾಕು ದೇವ್ರೆ. ನಮ್ಗೆ ಕಾಲ ಹೋಗೋ ತೊಂದ್ರೆ ಇಲ್ಲ, ಬಂದ್ರು ಅಲ್ಲಿ ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ಇಳಿಯೋ ಪ್ರಾಬ್ಲಮ್. ಅಲ್ಲಿ ಮತ್ತೆ ಅಲ್ಲ, ಮತ್ತೆ ತೊಕ್ಕೊಟಾಚೆ ರೋಡ್ ನೋಡಿದ್ರೆ ಯಾರು ಹೋಗುದು ಅಂತ ಅನಿಸ್ತದೆ. ಮಾಡ್ಲಿಕ್ಕೆಲ್ಲ ಸ್ಮಾರ್ಟ್ ಸಿಟಿ ರೋಡ್ ಅವೆಲ್ಲ ಏನ್ ಸ್ಮಾರ್ಟ್ ಎಂತದ. ಅಲ್ಲಿಗೆ ಹಾಸ್ಪಿಟಲ್ಗೆ ಹೋಗಿದ್ವಿ. ರಶ್ ಅಂತೂ ಜನ ಜಾತ್ರೆ ಆಗಿತ್ತು. ಒಂದು ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ, ಎಷ್ಟು ಜನ ಅಂದ್ರೆ ಅದು ಫೈಲ್ ತೆಗೆಯುವಲ್ಲಿ ಅಷ್ಟು ಜನ. ಮತ್ತೆ ಒಳಗೆ ಕೇಳ್ಬೇಕು ಅಂತಲಿಲ್ಲ, ಫುಲ್ ರಶ್ಶೆ. ಏನು ನಮ್ಗೆ ನೋಡಿ ನನಗೆ ಒಮ್ಮೆಲೆ ಹೋಗುವಾಗ ಇದೇ ನಾನು ನಿನ್ನೆ ಬಂದ ಹಾಸ್ಪಿಟಲ್ ಅಂತ ಅನಿಸ್ತು. ಅಷ್ಟು ಜನ ಇದ್ರು. ಪುಣ್ಯಕ್ಕೆ ನನ್ನ ಫ್ರೆಂಡ್ ಇದ್ದ ಕಾರಣ ನನಗೆ ತುಂಬಾ ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ನಾನು ಸಂಜೆನೆ ಮನೆಗೆ ಹೋಗುವಾಗ ಇಷ್ಟು ಬೇಗ ಹೋಗ್ತಾ ಇರ್ಲಿಲ್ಲ. ಬಂದು ಅವಳು ಪಾಪ ಫೈಲ್ ಎಲ್ಲ ತೆಗೆದು ಕೊಡ್ಲು, ಆದ್ರಿಂದ ಬೇಗ ಆಯ್ತು. ಅವಳಿಗೆ ತುಂಬಾ ಥ್ಯಾಂಕ್ಸ್. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಹಿಂದೆ ಸೀಟಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದೆ. ಹಿಂದೆ ಸೀಟಲ್ಲಿ ಕೂತ್ಕೊಳ್ತಿದ್ರೆ ಇಷ್ಟೊತ್ತಿಗೆ ಬೆನ್ನು ನೋವು ಜಾಸ್ತಿ ಆಗ್ತಾ ಇತ್ತು. ಯಾಕಂದ್ರೆ ರೋಡ್ ಅಷ್ಟು ಚೆನ್ನಾಗುಂಟು, ಹೊಸ ರೋಡ್ ಅಂತ ಎಲ್ರು ಹೇಳ್ಬೋದು ಇಲ್ಲಿ ಬಂದಾಗ. ಹಾಗೆ ಟ್ರೆಕ್ಕಿಂಗ್ ಹೋಗೋರು ಅಥವಾ ಅಡ್ವೆಂಚರ್ ಮಾಡೋರು ಇಲ್ಲಿ ಬರ್ಬೋದು ಆರಾಮ್ಸೆ. ತೊಕ್ಕೊಟ್ಟಿಂದ ಹೇಳಗಟ್ಟೋದು ಸಾಕು, ಅಡ್ವೆಂಚರ್ ಫುಲ್ ಅಷ್ಟು ಚೆನ್ನಾಗುಂಟು ರೋಡ್. ಮುನ್ನೆ ಮಾಡಿದ್ದು ಎಂತ ಮಾಡಿದ್ದಾರೆ ಏನಪ್ಪ. ಸುಮ್ನೆ ಅಡ್ವೆಂಚರ್ ಮಾಡ್ಲಿ ಚಿಕ್ಕಮಗಳೂರು ಅಲ್ಲಿ ಹೋಗ್ತಾರಲ್ಲ, ಅವರೆಲ್ಲ ಇಲ್ಲಿಗೆ ಬಂದ್ರೆ ಆಗ್ಲೇ ಇಲ್ಲ, ಖರ್ಚು ಕಮ್ಮಿ ಆಗ್ತದೆ. ಹಾಗೆ ಉಂಟು ರೋಡು. ಪಾಪ ಡೈಲಿ ಹೋಗುವವರು ಹೇಗೆ ಹೋಗ್ತಾರೆ ಏನ. ನಾವು ಯಾವಾಗ್ಲೂ ಒಮ್ಮೆ ಬರುವವರು ನಮ್ಗೆ ನೋಡಿ ಸಾಕಾಗ್ತದೆ. ಅಲ್ಲ ದಿನ ಓಡಾಡೋದಂತ ಅವ್ರ ಗಾಡಿ ಅದಕ್ಕೆ ಅಡ್ಜಸ್ಟ್ ಆಗಿದೆ. ಸ್ಟಾಕ್ ಅಬ್ಸರ್ ಎಲ್ಲ ಹೋಗಿ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೆ, ಟೆನ್ಷನ್ ಇಲ್ಲ ಅವರಿಗೆ. ಅಪ್ರೂವ್ ಬರೋರಿಗೆ ಕಷ್ಟ. ಇನ್ನೊಂದು ಹೋಗುವ ತುಂಬಾ ಬೇಜಾರು ಹೋದ್ವಿ, ಬರೋ ತುಂಬಾ ಖುಷಿಯಲ್ಲಿ ಬಂದ್ವಿ. ಅದೊಂದು ತುಂಬಾ ಖುಷಿ ಅನಿಸ್ತದೆ. ಹೌದು, ಏನ್ ತೊಂದ್ರೆ ಇಲ್ಲ ಅಂದ್ರು ತುಂಬಾ ಖುಷಿ ಆಯ್ತು. ಟೆನ್ಷನ್ ಅಲ್ಲಿ ಇದ್ದೆ, ಪರವಾಗಿಲ್ಲ. ಡಾಕ್ಟರ್ ಹೇಳೋದು ಹೇಗಿತ್ತು ಅಂದ್ರೆ, ಯಾಕೆ ಬಂದ್ರಿ ನೀವು ಅಂತ ಕೇಳುವಾಗಿತ್ತು. ನಮ್ಗೆ ನೈಟ್ ಅಂದ್ರೆ ಫಸ್ಟ್ಗೆ ಹೆದರಿಕೆ ಆಗಿರ್ಲಿಲ್ಲ. ನಮ್ಗೆ ನೈಟ್ ಅವಳು ಮೂಗಲ್ಲಿ ಮತ್ತೆ ಬಾಯಲ್ಲಿ ವಾಮಿಟ್ ಮಾಡುವಾಗ ಭಯ ಆಯ್ತು.
ಅದಕ್ಕೋಸ್ಕರ ಬಂದ್ವಿ, ಇಲ್ಲದೆ ಬರುವವರಲ್ಲ. ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಸ್ನಾನ ಮಾಡಿದೆ. ಮಗಳನ್ನು ಅಮ್ಮ ಸ್ನಾನ ಮಾಡಿಸ್ತಾ ಇದ್ದಾರೆ, ಹಾಗೆ ಅಳ್ತಾ ಇದ್ದಾಳೆ. ನನ್ನ ಮಗಳದೇ ಅಳು ಕೇಳ್ತಾ ಇರ್ಬೋದು, ಯಾಕಂದ್ರೆ ಅಳ್ತಾ ಇದ್ದಾಳೆ ಸ್ನಾನ ಮಾಡಿಸುವಾಗ. ಈಗ ಹಾಸ್ಪಿಟಲ್ಗೆಲ್ಲ ಹೋಗಿ ಟೆಸ್ಟ್ ಮಾಡಿ ಎಲ್ಲ ಬಂದ ನಂತರ, ಮನೆಗೆ ಬಂದ ನಂತರ ನನಗೆ ಕೆಮ್ಮು ಸ್ಟಾರ್ಟ್ ಆಯಿತು. ಆವಾಗಲೇ ಇತ್ತಿದ್ರೆ ಅಲ್ಲೇ ತೋರಿಸಿ ಏನಾದ್ರು ತಗೊಂಡು ಬರ್ತಾ ಇದ್ದೆ ಟ್ಯಾಬ್ಲೆಟ್ ಏನಾದರೂ. ಈಗ ಸ್ಟಾರ್ಟ್ ಆಯಿತು, ಅದೂ ತುಂಬ ಒಂಥರ ಒಣ ಕೆಮ್ಮೇನಾಗಿರಬೇಕು ಗೊತ್ತಿಲ್ಲ. ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದೆ, ಪರವಾಗಿಲ್ಲ. ಈಗ ಇನ್ನು ನೋಡ್ಬೇಕು, ಇನ್ನು ಹಾಗೆ ಇದ್ದರೆ ರಾತ್ರಿ ಒಂದು ಎಲೆ ಅಡಿಕೆ ಮತ್ತು ಕಾಳು ಮೆಣಸು ಮತ್ತು ಒಂದು ಕಲ್ಲು ಉಪ್ಪು ಹಾಕಿ ಜಗಿದು ರಸ ನುಂಗಬೇಕು, ಕಡಿಮೆ ಆಗ್ತದೆ ಅದರಲ್ಲಿ. ಅದು ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ತಿಳ್ಕೊಳ್ಳಿ. ಅದು ತುಂಬ ಒಳ್ಳೆಯದು ಒಣ ಕೆಮ್ಮು. ಯಾವ ಕೆಮ್ಮಿದ್ರೆ ಆ ಥರ ಮಾಡಿ ಕಡಿಮೆ ಆಗ್ತದೆ ಬೇಗ. ನಾನು ಅದೇ ಮಾಡೋದು ಜಾಸ್ತಿಯಾಗಿ. ಅವಳದ್ದು ಅದೇ ಅಳು ಕೇಳ್ತಾ ಉಂಟಲ್ಲ. ಮತ್ತು ತಲೆನೋವು ಅದು ಒಳಗೆ ಇದ್ದಿದ್ದು ಹೊರಗೆ ಹೋಗಿದ್ದಲ್ಲ, ಆಗಿರಬೇಕು, ಗೊತ್ತಿಲ್ಲ. ತುಂಬ ತಲೆನೋವು ಉಂಟು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಬಾಯ್. ಆದಷ್ಟು ನಿಮಗೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್.